ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಅಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಅಡುಗೆ ಅಂದ ತಕ್ಷಣ ಅದರಲ್ಲಿ ವಿಧ ವಿಧವಾದಂಥ ಬಗೆ ಇರುತ್ತೆ. ಎಷ್ಟೋ ಜನ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಾರೆ, ಎಷ್ಟೋ ಜನ ಹೊಸಬರು ಕಲಿತಾ ಇರ್ತಾರೆ, ಎಷ್ಟೋ ಜನ ರುಚಿ ನೋಡ್ಕೊಂಡೇ ಇಮಿಡಿಯೇಟ್ಲಿ ಅಡುಗೆ ಕಲಿತಾರೆ. ಸೊ ಹಾಗಿರುವಾಗ ನಮ್ಮ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಹೊಸಬರು ಗೆಸ್ಟ್ ಬಂದು ಏನಾದರೂ ಸ್ಪೆಷಲ್ ಅಲ್ಲಿ ಕಲಿಸ್ತಾ ಇರ್ತಾರೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ನಳಿನಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲಿಂದ ಬರ್ತಾ ಇರೋದು ನೀವು? ಅಡ್ಡಿಯಾರ್ ಪದವಿಂದ ಬರ್ತಾ ಇದ್ದೀರಾ? ಓಕೆ. ಸೊ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಅಡಿಗೆ ಮನೆಯಲ್ಲಿ? ಖುಷಿ ಅನಿಸ್ತಾ ಇದೆ. ಓಕೆ. ಏನ್ ಅಡಿಗೆ ಹೇಳ್ಕೊಡ್ತಾ ಇದೀರಿ ಇವತ್ತು? ಇವತ್ತು ಇದು ಚಿಕನ್ ಸುಕ್ಕ. ಚಿಕನ್ ಸುಕ್ಕ. ಓಕೆ. ಕರಾವಳಿಯಲ್ಲಿ ಚಿಕನ್ ಸುಕ್ಕ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ಇರುತ್ತೆ ಅಲ್ವಾ? ಅದು ಕೂಡ ಕರಾವಳಿಗರು ಮಾಡಿದಂಥ ಚಿಕನ್ ಸುಕ್ಕದಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಲ್ವಾ? ಸೊ ಸ್ಟಾರ್ಟ್ ಮಾಡುವ ಮೇಡಮ್. ಚಿಕನ್ ಸುಕ್ಕ, ನಾನ್ ವೆಜ್ ಇವತ್ತು ಐಟಮ್ ಬೇರೆ. ಸೊ ಸ್ಟಾರ್ಟ್ ಮಾಡುವ. ಏನ್ ಫಸ್ಟ್ ಹಾಗಾದ್ರೆ? ಫಸ್ಟ್ ಇದು ಹುರಿಬೇಕು. ಹುರ್ಕೊಳ್ಳಿಕ್ಕಿದ್ಯಾ? ಓಕೆ. ಸೊ ಫಸ್ಟ್ ಹಾಗಾದ್ರೆ ಉದ್ದ ಮೆಣಸು ಹುರ್ಕೊಳ್ಳಿಕ್ಕಿದೆ. ಹೌದು. ಓಕೆ. ಎಣ್ಣೆ ಬೇಕಾಗುತ್ತಾ? ಓಕೆ. ಸೊ ನಮ್ಮ ಅಡಿಗೆ ಮನೆಯಲ್ಲಿ ಯಾವಾಗ್ಲೂ ನಮ್ಗೆ ಹೆಲ್ಪ್ ಬೀಳೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಬೆಸ್ಟ್ ಆಯಿಲ್ ಇದು. ಎಷ್ಟು ಬೇಕು ಹೇಳಿ? ಸಾಕು. ಓಕೆ. ಈಗ ಮೆಣಸು ಹಾಕ್ತೇನೆ. ಓಕೆ. ಫಸ್ಟ್ ಹಾಗಾದ್ರೆ ಮೆಣಸು. ಓಕೆ. ಸೊ ಇದು ಉದ್ದ ಮೆಣಸು, ಗಿಡ್ಡ ಮೆಣಸು ಎರಡು ಬೇಕು? ಎರಡು ಬೇಕು. ಅದು ಖಾರಕ್ಕೆ. ಖಾರ. ಓಕೆ. ಓಕೆ. ಒಂದು 3-4 ಗಿಡ್ಡ ಮೆಣಸು, ಒಂದು 3-4 ಉದ್ದ ಮೆಣಸು ಅಲ್ವಾ? ಓಕೆ. ಸೊ ಬೇಸಿಕಲಿ ಈ ಚಿಕನ್ ಸುಕ್ಕ ಮಾಡಿದ ತಕ್ಷಣ ಅದು ಹೀಗೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ, ಊಟದ ಜೊತೆ ಅಂತೂ ಸಖತ್ತಾಗುತ್ತೆ ಅಲ್ವಾ? ಸೂಪರ್ ಇರುತ್ತೆ. ಆಯ್ತಲ್ಲ. ಇದು ಇನ್ನು ಯಾವುದು? ಕೊತ್ತಂಬರಿ. ಓಕೆ. ಸೊ ಎಲ್ಲವನ್ನು ಹುರ್ಕೊಳ್ಳಿಕ್ಕಿದೆ. ಹೌದೌದು. ಓಕೆ. ಮತ್ತೆ ನೀರುಳ್ಳಿ ಮತ್ತೆ ಇದು ಒಗ್ಗರಣೆ ಸೊಪ್ಪು. ಒಟ್ಟಿಗೆ ಹುರಿಬೇಕು ಇದನ್ನು. ಓಕೆ. ಸೊ ನೀರುಳ್ಳಿ, ಕೊತ್ತಂಬರಿ ಮತ್ತೆ ಕರಿಬೇವಿನ ಸೊಪ್ಪು ಮೂರನ್ನು ರೋಸ್ಟ್ ಮಾಡ್ಕೊಳ್ಳೋದು. ಓಕೆ. ಇದಾದ ನಂತರ ಇದುಂಟು ಕರಿಮೆಣಸು ಮತ್ತು ಮೆತ್ತೆ. ಓಕೆ. ಮತ್ತು ಸಾಸಿವೆ ಇದಕ್ಕೆ ಹಾಕ್ಲಿಕ್ಕೆ. ಅದು ಕೂಡ ಫ್ರೈ ಮಾಡ್ಲಿಕ್ಕೆ. ಇದು ಸರಿ ಫ್ರೈ ಆದ ನಂತರ ಅದನ್ನ ಹಾಕೋದು. ಓಕೆ. ಇದು ಒಳ್ಳೆ ಕೆಂಪಾಗಬೇಕು. ಯಾವುದು? ನೀರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಓಕೆ. ಆಯ್ತಲ್ಲ. ಇನ್ನು ಅದಕ್ಕೇನೆ ನೋಡಿ ಕರಿಮೆಣಸು. ಓಕೆ. ಮತ್ತೆ ಮೆಂತೆ ಇದೆ ಇದರಲ್ಲಿ. ಮೆಂತೆ. ಓಕೆ. ಓಕೆ. ಮತ್ತು ಒಂದು ಚಿಟಿಕೆ ಅಷ್ಟು ಸಾಸಿವೆ. ಓಕೆ. ಇದು ಮೂರು ಒಟ್ಟಿಗೆ ಹಾಕೋದು. ಬ್ಲಾಕ್ ಪೆಪ್ಪರ್, ಅದರ ಜೊತೆಗೆ ಮೆಂತೆ ಮತ್ತು ಸಾಸಿವೆ. ಓಕೆ. ಆಯ್ತು. ಓಕೆ. ಸೊ ಅದು ಫ್ರೈ ಆಯ್ತು ಹಾಗಾದ್ರೆ. ಓಕೆ. ಇನ್ನು ಒಂದು ಕಾಯಿ ಹುರಿಲಿಕ್ಕೆ ಇದೆ. ಇದು ಸೊ ಈ ತೆಂಗಿನಕಾಯಿ ತುರಿಯನ್ನು ಕೂಡ ಫ್ರೈ ಮಾಡ್ಲಿಕ್ಕೆ ಇದೆ. ಓಕೆ.
ಸೊ ತೆಂಗಿನಕಾಯಿದು ಎಷ್ಟು ತಕೊಂಡಿದ್ದೀರಾ ನೀವು? ಲೈಕ್ ನಾನು ಇದರಲ್ಲಿ ಒಂದು ತಕೊಂಡು ಬಂದಿದ್ದೇನೆ. ಓಕೆ. ಮತ್ತೆ ಎಷ್ಟು ಬೇಕು ಅಷ್ಟೇ ಹಾಕ್ಬೋದಲ್ಲ. ಓಕೆ. ಸೊ ಪ್ರಮಾಣ ನೋಡಿಕೊಂಡು ಎಷ್ಟು ಮೆಜರ್ಮೆಂಟ್ ಬೇಕು ಅಷ್ಟೇ ಹಾಕೊಳ್ಳೋದು. ಓಕೆ. ಸೊ ಇದೆಲ್ಲ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಏನಿದೆ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿಕ್ಕಿದೆ. ಹೌದು. ಓಕೆ. ಸೊ ಇದೆಲ್ಲ ನಾವು ಏನು ರೆಡಿ ಮಾಡ್ತಿದ್ದೆ ಇದೆಲ್ಲ ಮಸಾಲ ಮಾಡ್ಲಿಕ್ಕೆ ಇರುವಂತದ್ದು. ಓಕೆ. ಇದು ಮಸಾಲ ಮಾಡ್ಲಿಕ್ಕೆ. ಓಕೆ. ಅದ ನಂತರ ಇದನ್ನ ಹಾಕ್ಲಿಕ್ಕೆ. ಓಕೆ ಓಕೆ ಓಕೆ. ಸೊ ಇದಾಗಿದೆ ಅಲ್ವಾ? ಹೌದು. ಆಫ್ ಮಾಡೋದಾ ಗ್ಯಾಸ್ ಅಥವಾ ಬೇಕಾ ಇನ್ನು? ಸಾಕು ಸಾಕು. ಸಾಕಲ್ಲ? ಓಕೆ. ಇನ್ನು ಮಿಕ್ಸಿ ಜಾರ್ ಬೇಕಾಗುತ್ತೆ. ಓಕೆ. ಎಲ್ಲ ಮಸಾಲ ಗ್ರೈಂಡ್ ಮಾಡ್ಕೊಳ್ಳಿಕ್ಕಲ್ಲ? ಓಕೆ. ಓಕೆ. ಇದಕ್ಕೆ ನೀರು ಬೇಕಾ? ನೀರು ಬೇಕು. ಓಕೆ. ಸಾಕಾ? ಸಾಕು ಸಾಕು. ಓಕೆ. ಸ್ವಲ್ಪ ಅರಸಿನ ಹುಡಿ ಹಾಕಿ. ಓಕೆ. ಸೊ ಇದು ಸ್ವಲ್ಪ ನಮ್ದು ಅರುಣಾದವರ ಅರಶಿನ ಹುಡಿ. ಸಾಕು ಸಾಕು ಸಾಕು. ಸಾಕಾ? ಸೊ ಇಷ್ಟೇ ಹಾಗಾದ್ರೆ ಇದು. ಆಯ್ತು. ಓಕೆ. ಸ್ವಲ್ಪ ಗ್ಯಾಸ್ ಒತ್ತಿಸಿ ಮತ್ತೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಹಾಕಬೇಕಾಗುತ್ತಾ? ಆಗುದಲ್ಲ? ಆಯ್ತು. ಸ್ವಲ್ಪ ಹಾಕಿ. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸ್ವಲ್ಪ ಹಾಕಿ. ಸಾಕು ಸಾಕು. ಅದ ನಂತರ ಇದನ್ನ ಹಾಕ್ಬೇಕು ಸರ್. ಓಕೆ. ಅದಾದ ನಂತರ ಇದು ಹಾಕಿ. ಓಕೆ. ಸೊ ಇದು ಕರಿಬೇವಿನ ಸೊಪ್ಪು ಫಸ್ಟ್. ಸೊ ಆಲ್ರೆಡಿ ಮಸಾಲದಲ್ಲಿ ಒಮ್ಮೆ ಹಾಕಿರ್ತೇವೆ ನಾವು. ಹೌದು. ಓಕೆ. ಇದು ಟೊಮೆಟೊ ಮತ್ತು ನೀರುಳ್ಳಿ. ಓಕೆ. ಇದಕ್ಕೆ ಹಾಕೋದು. ಹಾಕ್ತಾ ಇದ್ದೇನೆ. ಓಕೆ. ಮತ್ತೆ ಅದು ಮಸಾಲ. ಇದು ಮಸಾಲ. ಓಕೆ. ಸ್ವಲ್ಪ ನೀರು ಹಾಕಿದ್ದಾರೆ ಇದಕ್ಕೆ. ಓಕೆ. ನೀರು ಬೇಕಾ? ಸ್ವಲ್ಪ ಹಾಕಿ. ಸಾಕು ಸಾಕು. ಇನ್ನು ಉಪ್ಪು ಬೇಕು ಸರ್. ಉಪ್ಪು ಬೇಕಾಗುತ್ತಾ? ಹೌದು. ಸೊ ರುಚಿಗೆ ಎಷ್ಟು ಬೇಕಾ ಅಷ್ಟು ಉಪ್ಪು? ಅಷ್ಟು ಉಪ್ಪು. ಓಕೆ. ಸುಕ್ಕದ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಕಂಪ್ಲೀಟ್ ಆಗಿ ಬೇಯ್ತಾ ಬರುವಾಗ ಅಲ್ವಾ? ಹೌದು. ಓಕೆ. ನೋಡಿ ಈಗ ಕೋಳಿ ಸುಕ್ಕ ಇದು ಚಿಕನ್ ಹಾಕ್ತಿದ್ದೇನೆ. ಓಕೆ. ಕರೆಕ್ಟ್ ಮಿಕ್ಸ್ ಮಾಡಬೇಕಲ್ಲ? ತಗೊಳ್ಳಿ. ಸ್ವಲ್ಪ ನೀರು ಹಾಕು. ನೀರು ಹಾಕ್ಬೇಕಾ? ಸ್ವಲ್ಪ ಸಾಕು. ಸ್ವಲ್ಪ ಹಾಕಿ. ಸಾಕು. ಬೇಯ್ತಾ ಇರಲಿ. ಮುಚ್ಚುದಾ? ಓಕೆ. ಸೊ ಇದು ಬೇಯ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ? ಓಕೆ. ಸೊ ಇದಾದ ನಂತರ ನೆಕ್ಸ್ಟ್ ಏನಾದರೂ ಇದಕ್ಕೆ ಆ್ಯಡ್ ಮಾಡ್ಲಿಕ್ಕಿದೆಯಾ? ಹೌದು. ಇದು ತೆಂಗಿನಕಾಯಿಯಾ? ತಗೊಳ್ಳಿ. ನಾನು ಇದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಓಕೆ. ಅದರ ನಂತರ ಕಾಯಿ. ಓಕೆ. ಸೊ ಅದು ಫ್ರೈ ಆಗಿರುವಂತ. ಫ್ರೈ ಆಗಿರುವಂತ. ಓಕೆ. ಅಷ್ಟೇನಾ? ಅದನ್ನು ಇನ್ನು ಗ್ರೈಂಡ್ ಮಾಡ್ಲಿಕ್ಕೆ. ಹೌದು. ಕೊಡಿ. ನೀರೆಲ್ಲ ಹಾಕ್ಲಿಕ್ಕಿಲ್ವಾ? ಇಲ್ಲ 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 ಏನಿಲ್ಲ. ನೀರುಳ್ಳಿ ಹಾಕ್ಲಿಕ್ಕಿದೆಯಾ? ಓಕೆ. ಸೊ ನೀರುಳ್ಳಿ ಆಗೋದು ಇದಕ್ಕೆ ಹಾಕೋದು. ಓಕೆ.
ಸೊ ಫ್ರೈ ಆಗಿರುವಂತಹ ಕಾಯಿ ತುರಿಯನ್ನು ಪುನಃ ಅದನ್ನು ರುಬ್ಕೊಳ್ಬೇಕು. ಓಕೆ. ಸ್ವಲ್ಪ ನೀರುಳ್ಳಿ ಮತ್ತೆ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು. ಓಕೆ. ಇದು ಬೇಯ್ತಾ ಬರ್ತಾ ಇದಲ್ವಾ? ಸೊ ಸ್ವಲ್ಪ ಬೆಂದಿದೆ ಅಂತ ನೋಡುವಾಗಲ್ವಾ? ಆಯ್ತು. ಓಕೆ. ಸೊ ಚಿಕನ್ ಕೂಡ ಸ್ವಲ್ಪ ನೀರು ಬಿಡ್ತಾ ಬರುತ್ತೆ ಮತ್ತು ಕರೆಕ್ಟ್ ಬ್ಲೆಂಡ್ ಆಗ್ಬೇಕು ಮಸಾಲೆ ಜೊತೆ. ಮಸಾಲೆಯ ಘಮ ಏನಿದೆ ಅದು ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಚೆನ್ನಾಗಿ ಬರ್ತಾ ಇದೆ. ಓಕೆ. ಸ್ವಲ್ಪ ಇದಕ್ಕೆ ಮುಚ್ಚಳ ಮುಚ್ಚಿದ? ಹೌದು. ಓಕೆ. ಸ್ವಲ್ಪ ಹೊತ್ತು ಬೇಯಲಿ ಅಲ್ವಾ? ಏನ್ ಮಾಡ್ತೀರಾ ನೀವು ಫ್ರೀ ಇರುವಾಗ ಮನೆಯಲ್ಲಿ, ಅಥವಾ ಏನ್ ಮಾಡ್ಕೊಂಡಿದ್ದೀರಾ? ಮನೆಯಲ್ಲಿ ಇರೋದಾ, ಕೆಲಸ ಮಾಡ್ತೀರಾ, ಹೇಗೆ? ಇಲ್ಲ ಸರ್, ನಾನು ಬೀಡಿ ಕಟ್ತಾ ಇದ್ದೇನೆ. ಬೀಡಿ ಕಟ್ಟೋ ಕೆಲಸ ಮಾಡ್ತಾ ಇದ್ದೀರಾ? ಓಕೆ. ಸೊ ಹೀಗೆ ಫ್ರೀ ಟೈಮ್ ಇರುವಾಗ ಅಡಿಗೆ ಎಲ್ಲ ಮಾಡ್ತೀರಾ? ಅಡಿಗೆ ಮಾಡ್ತೀನಿ. ಓಕೆ. ಮನೆಯಲ್ಲಿ ನೀವೇ ಅಡಿಗೆ ಮಾಡೋದು ಅಥವಾ ಯಾರಾದ್ರೂ ಹೆಲ್ಪ್ ಮಾಡ್ತಾರಾ? ಮಗಳಿದ್ದಾಳೆ, ಮಗಳು ಮಾಡ್ತಾಳೆ. ಓಕೆ, ಸೂಪರ್. ಈಗ ಇದು ಬೇಯ್ತಾ ಬಂತು. ಓಕೆ. ಇದಕ್ಕೆ ನಾನು ಇದಾಗ್ತಾ ಇದ್ದೇನೆ. ಹಾ. ಓಕೆ. ಸೊ ಕೊನೆಯದಾಗಿ ಈ ತೆಂಗಿನಕಾಯಿ ತುರಿ ಫ್ರೈ ಮಾಡಿದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಹೌದು. ಸೊ ತೆಂಗಿನಕಾಯಿ ತುರಿ ಹಾಕಿದ ನಂತರ ಸ್ವಲ್ಪ ನೀರೆಲ್ಲ ಅದರಲ್ಲಿ ಎಳ್ಕೊಂಡು ಬ್ಲೆಂಡ್ ಆಗ್ಬಿಡ್ತಲ್ವಾ? ಹಾಗಿದೆಯಾ? ಒಂದೆರಡು ನಿಮಿಷ ಸ್ವಲ್ಪ ಬೇಯಬೇಕು. ಓಕೆ ಓಕೆ. ಸೊ ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ. ಸೊ ನನಗನಿಸುತ್ತೆ ಕರೆಕ್ಟ್ ಆಗಿ ಈಗ ಬ್ಲೆಂಡ್ ಆಗಿ ಬೆಂದಿರಬಹುದು ಅಲ್ವಾ? ತೆಗೆಯಲ್ವಾ? ಓಕೆ. ಎಸ್. ರೆಡಿ ಆಗಿದೆಯಾ ಇದು? ನಿಮ್ಗೆ ಹೇಗೆ ಕಾಣುತ್ತೆ? ಹೌದು, ರೆಡಿ ಆಗಿದೆ. ರೆಡಿ ಆಗಿದೆಯಾ? ಸೊ ಹಾಗಾದ್ರೆ ಗ್ಯಾಸ್ ಆಫ್ ಮಾಡೋದು. ಆಯ್ತು. ಓಕೆ, ತಕೊಳ್ಳಿ. ಸೂಪರ್. ಸುಕ್ಕ ರೆಡಿ ಆಗಿದೆ, ರುಚಿ ನೋಡಿ. ಖಂಡಿತವಾಗ್ಲು. ಥ್ಯಾಂಕ್ ಯು ಸೋ ಮಚ್. ಹಾ, ಘಮ 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 ಅಂತ ಒಳ್ಳೆ ಚೆನ್ನಾಗಿರೋ ಪರಿಮಳ ಬರ್ತಾ ಇದೆ. ಆ್ಯಂಡ್ ಪಕ್ಕ ಗೊತ್ತಿದೆ, ಇದು ಕರಾವಳಿ ಸ್ಟೈಲಲ್ಲಿ ಸುಕ್ಕ ಮಾಡೋದಂತ ಹೇಳಿದ್ರೆ ಎಲ್ರಿಗೂ ಇಷ್ಟ. ಇದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ಕೋಳಿ ಸುಕ್ಕ ಸೂಪರ್ ಆಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಏನಾದರೂ ನಿಮ್ಗೆ ಇಂಗ್ರೀಡಿಯೆಂಟ್ ಮಿಸ್ ಆಗಿದ್ರೆ ಅಥವಾ ಮಾಡ್ಕೊಳ್ಳೋ ವಿಧಾನ ಆಚೆಚೆ ಆಗಿದ್ರೆ ಒಮ್ಮೆ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬನ್ನಿ. ಚಿಕನ್ ಸುಕ್ಕ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಒಣಮೆಣಸನ್ನು ಹುರಿದಿಟ್ಟುಕೊಳ್ಳಿ. ನಂತರ ಧನಿಯಾ ಬೀಜ, ಈರುಳ್ಳಿ, ಕರಿಬೇವನ್ನು ಹುರಿದು ಕೆಂಪಗಾದ ನಂತರ ಕರಿಮೆಣಸು, ಮೆಂತೆ ಬೀಜ, ಚಿಟಿಕೆ ಸಾಸಿವೆ ಹಾಕಿ ಹುರಿಯಿರಿ. ಆನಂತರ ತೆಂಗಿನ ತುರಿಯನ್ನು ಹುರಿದಿಟ್ಟುಕೊಳ್ಳಿ. ಬಳಿಕ ಹುರಿದ ಮಸಾಲೆಯನ್ನು ಸ್ವಲ್ಪ ನೀರು, ಅರಿಶಿನ ಪುಡಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ಬಳಿಕ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕರಿಬೇವು, ಈರುಳ್ಳಿ, ಟೊಮ್ಯಾಟೊವನ್ನು ಹುರಿದು ರುಬ್ಬಿದ ಮಸಾಲೆ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಕೋಳಿ ಮಾಂಸ ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಯನ್ನು ಜೀರಿಗೆ, ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಕೋಳಿ ಮಾಂಸ ಬೆಂದ ನಂತರ ರುಬ್ಬಿದ ತೆಂಗಿನ ತುರಿಯನ್ನು ಸೇರಿಸಿ ಮಗುಚಿ 2 ರಿಂದ 3 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಬಾಯಲ್ಲಿ ನೀರೂರಿಸುವ ಚಿಕನ್ ಸುಕ್ಕ ಸವಿಯಲು ಸಿದ್ಧ. ಸೊ ನಮ್ಮ ವೀಕ್ಷಕರು ಮಾಡ್ಕೊಳ್ಳೋ ವಿಧಾನ ಹೇಗಂತ ನೋಡ್ಕೊಂಡು ಬಂದ್ರು. ಸೊ ನೀವು ಬಿಸಿ ಬಿಸಿ ರೆಡಿ ಮಾಡಿ ಕೊಟ್ಟಿದ್ದೀರ ಅಂತ ಹೇಳಿದ್ರೆ ನಾನು ಊಟಕ್ಕಂತೂ ವೇಟ್ ಮಾಡಲ್ಲ, ಈಗಲೇ ಟೇಸ್ಟ್ ನೋಡ್ತೇನೆ. ಆಯ್ತಾ? ತಕೊಳ್ಳಿ ಮೇಡಮ್, ನೀವು ಕೂಡ ಟೇಸ್ಟ್ ನೋಡಿ. ಸೊ ನನ್ನ ಬಾಯಲ್ಲಂತೂ ನೀರು ಬರ್ತಾ ಇದೆ ಆಗದಿಂದ. ಎಸ್. ಸೂಪರ್. ನಮ್ಮನೇಲೂ ಸುಕ್ಕ ಮಾಡ್ತಾರೆ, ಬಟ್ ಆ ಸುಕ್ಕದ ಟೇಸ್ಟೇ ಬೇರೆ, ಈ ಸುಕ್ಕದ ಟೇಸ್ಟೇ ಬೇರೆ. ತೆಂಗಿನಕಾಯಿ ಮಸಾಲ ಪ್ಲಸ್ ಆ ಚಿಕನ್ ಜ್ಯೂಸಿಯಾಗಿ ಮಸಾಲದಲ್ಲಿ ಸಖತ್ತಾದ ಟೇಸ್ಟ್ ಕೊಡ್ತಾ ಇದೆ. ಊಟದ ಜೊತೆಗಂತಲ್ಲ, ಹೀಗೇನೆ ಕಂಪ್ಲೀಟ್ ತಿನ್ಲಿಕ್ಕೆ ಚೆನ್ನಾಗುತ್ತೆ. ನಿಮ್ಗೆ ಹೇಗೆ ಅನಿಸ್ತು? ಕರೆಕ್ಟ್ ಆಗಿದೆ ಅಲ್ವಾ? ಸೂಪರ್ ಆಗಿದೆ. ಸೊ ನನ್ಗಂತ ಇದು ಕಂಪ್ಲೀಟ್ ಖಾಲಿ ಮಾಡ್ಲಿಕ್ಕೂ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಏನಂತ ರೆಡಿ ಮಾಡ್ಕೊಂಡಿದ್ದೀರಾ ಹಾಗಾದ್ರೆ ಅಲ್ವಾ? ಓಕೆ, ಎಸ್ ವೀಕ್ಷಕರೇ, ಸೊ ಕೋಳಿ ಸುಕ್ಕ ಅಂತೂ ಸೂಪರ್ ಆಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ನನ್ಗಂತೂ ಈ ಕಂಪ್ಲೀಟ್ ಪ್ಲೇಟ್ ಖಾಲಿ ಮಾಡ್ಲಿಕ್ಕಿದೆ.
ಅಂಡ್ ನೆಕ್ಸ್ಟ್ ರೆಸಿಪಿ ಕೂಡ ಅವ್ರು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನೀವೊಂದು ಸಣ್ಣ ಬ್ರೇಕ್ ತಗೊಳ್ಳಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಫ್ಟರ್ ದ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಅಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ ಒಂದು ರೆಸಿಪಿ ರೆಡಿ ಆಗಿತ್ತು. ಸೊ ನೆಕ್ಸ್ಟ್ ರೆಸಿಪಿ ಅವರು ಹೇಳ್ತಾನೆ ಹೇಳಿದ್ದಾರೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇಟ್ಟಿದ್ದಾರೆ, ಬನ್ನಿ ಅವ್ರ ಜೊತೆ ಕೇಳೋ. ಓಕೆ ಮ್ಯಾಮ್. ಸೊ ಹಾಗಾದ್ರೆ ನೆಕ್ಸ್ಟ್ ಇದು ಅಕ್ಕಿ. ಓಕೆ, ಏನ್ ಮಾಡ್ತಾ ಇರೋದು ನೀವು ಈಗ? ದೋಸೆ, ನೀರ್ ದೋಸೆ ಮಾಡಿ ಅದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ರೋಲ್ ಮಾಡು. ಓಕೆ, ಸೊ ನೀರ್ ದೋಸೆಯಲ್ಲಿ ಸ್ವಲ್ಪ ಸ್ವೀಟ್ ಎಲ್ಲ ಆಡ್ ಮಾಡ್ಕೊಂಡು ಮಾಡುವಂತ ಒಂದು ದೋಸೆ. ಓಕೆ, ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಸೊ ಅಕ್ಕಿ ರುಬ್ಕೊಳ್ಳಿಕ್ಕಿದ್ಯಾ? ಓಕೆ, ತಕೊಳ್ಳಿ. ನೀರ್ ದೋಸೆ ಯೂಶುವಲಿ ಮಾಡ್ತಾರೆ ಅಲ್ವಾ? ಸೊ ಇದು ಬೆಲ್ಲ ಮತ್ತು ತೆಂಗಿನಕಾಯಿಯ ತುರಿ ಹಾಕಿ ರೋಲ್ ಮಾಡ್ಕೊಳ್ಳೋದು. ಓಕೆ, ಸ್ವಲ್ಪ ನೀರು ಕೊಡಿ. ನೀರು ಬೇಕಾ? ಸಾಕು ಸಾಕು. ಸೊ ಈ ಅಕ್ಕಿಯನ್ನು ನೆನೆ ಹಾಕಬೇಕು ಹಾಗೆಲ್ಲ ಏನಿಲ್ಲ? ನೆನೆ ಹಾಕಿದ್ದೇನೆ ನಾನು, ನೆನೆ ಹಾಕಿ ತಂದಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣವೇ ನೆನೆ ಹಾಕಿದ್ದೇನೆ. ಓಕೆ, ಎಷ್ಟು ಹೊತ್ತು ನೀರಲ್ಲಿ ನೆನೆಬೇಕಿದು? ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು. ಅರ್ಧ ಗಂಟೆ ಸಾಕು. ಓಕೆ, ಸೊ ಇದು ದೋಸೆಯ ಹದದಲ್ಲಿ ಹಿಟ್ಟಾಗಬೇಕೀಗ? ಹೌದು. ಓಕೆ, ಓಕೆ, ತಕೊಳ್ಳಿ. ಸೊ ಹಿಟ್ಟಂತೂ ರೆಡಿ ಆಯ್ತು. ಕರೆಕ್ಟ್ ಇದೆ ಅಲ್ವಾ? ಸ್ವಲ್ಪ ಉಪ್ಪು ಬೇಕು ಸರ್. ಉಪ್ಪು ಬೇಕಾಗುತ್ತಾ? ಓಕೆ, ಸೊ ಉಪ್ಪಾಯ್ತು. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ಉಪ್ಪಾಯ್ತು. ಇನ್ನು ಸೌಂಡ್ ಕೊಡಿ. ತಕೊಳ್ಳಿ. ಸೊ ಹಾಗಾದ್ರೆ ಕಾವಲಿ ಇಟ್ಬಿಡೋಣ? ಹೌದು. ಓಕೆ, ಸೊ ಯೂಶುವಲಿ ನೀರು ದೋಸೆ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲಿ ಮಾಡ್ತಾರೆ. ಇಟ್ ಇಸ್ ಅ ಫಾಸ್ಟೆಸ್ಟ್ ದೋಸೆ ಅಲ್ವಾ? ಕರೆಕ್ಟ್. ನೀರು ದೋಸೆ ಈವನ್ ಸುಕ್ಕದ ಜೊತೆನೂ ಚೆನ್ನಾಗಾಗುತ್ತೆ. ಇದು ಈಗ ಕಾಯಿಗೆ ಹಾಕ್ತಾ ಇದ್ದೇನೆ ಬೆಲ್ಲ. ಓಕೆ, ಸೊ ಅದು ಫಿಲ್ಲಿಂಗ್ ಇರೋದು ನೀರು ದೋಸೆ ಒಳಗಡೆ ಮಿಕ್ಸ್ ಮಾಡಿ ಫಿಲ್ಲಿಂಗ್ ಇರುವಂತದ್ದಲ್ವಾ? ಓಕೆ, ಅದು ಸ್ವಲ್ಪ ಗಟ್ಟಿ ಗಟ್ಟಿ ಇದೆ ನೋಡಿ. ಓಕೆ, ಅದಕ್ಕೆ ನೀರು ಆಗ್ಬೇಕಲ್ಲ. ಓಕೆ, ಓಕೆ. ಸೊ ನೀವೊಂದು ಕೆಲಸ ಮಾಡಿ, ಇದು ಕರೆಕ್ಟ್ ಮಿಕ್ಸ್ ಮಾಡ್ಕೊಂಡು ನಾನು ಕೊಡ್ಲಿಯಾ? ಆಯ್ತು. ನೀವು ಅಲ್ಲಿ ತನಕ ದೋಸೆದ್ದು ರೆಡಿ ಮಾಡಿ. ಆಯ್ತು ಕೊಡಿ. ಓಕೆ, ಸೊ ಇದನ್ನ ನಾನು ಮಿಕ್ಸ್ ಮಾಡ್ತೀನಿ. ಎಣ್ಣೆ ಬೇಕಾಗುತ್ತಾ? ಓಕೆ, ಸೊ ಎಣ್ಣೆ ಕಾವಲಿಗೆನೆ ಹಾಕ್ತೇನೆ. ಸ್ವಲ್ಪ. ಓಕೆ, ಸಾಕಲ್ಲ? ಸೊ ಇದೇನಿದೆ ಅದರೊಳಗೆ ಮಿಕ್ಸಿಂಗ್ ಮಾಡುವಂತದ್ದು? ಹೌದು. ಓಕೆ, ಅದು ನೀರು ಆಗ್ತದೆ ಸರ್. ಹಾ ಹಾ. ಸೊ ಬೆಲ್ಲ, ತೆಂಗಿನಕಾಯಿ ಇದಕ್ಕೆ ಬೇಕಾದ್ರೆ ಏನಾದ್ರೂ ಬೇರೆ ಆಡ್ ಮಾಡಬಹುದು ಇದಕ್ಕೆ? ಒಂದು ಬೇರೆ ಏಲಕ್ಕಿ ಹುಡಿ ಹಾಕಬಹುದು. ಏಲಕ್ಕಿ ಹುಡಿ ಹಾಕಬಹುದಾ? ಓಕೆ, ಸೊ ಇಷ್ಟು ಸಾಕಾಗುತ್ತಾ? ಇನ್ನೂ ಮಿಕ್ಸ್ ಆಗ್ಬೇಕಾ? ಸಾಕು ಸಾಕು. ಸಾಕಾಗುತ್ತಲ್ಲ? ಸೊ ಇನ್ ಕೇಸ್ ಇದಕ್ಕೆ ಬೇಕಾದ್ರೆ ಏಲಕ್ಕಿ ಹುಡಿ ಕೂಡ ಹಾಕಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಪರಿಮಳನೂ ಇರುತ್ತೆ, ಟೇಸ್ಟ್ ಸ್ವಲ್ಪ ಬೇರೆನೆ ಬರುತ್ತೆ. ಓಕೆ, ಇದು ರೆಡಿ ಇದೆ. ಮುಚ್ಚಳ ಬೇಕು. ಸೊ ಮುಚ್ಚಿ ಬಿಡುವಲ್ಲ? ಸೊ ಸ್ವಲ್ಪ ಬೇಯಲಿ. ನೀರು ದೋಸೆ ಯೂಶುವಲಿ ಎಲ್ಲರಿಗೂ ಮಾಡ್ಲಿಕ್ಕೆ ಗೊತ್ತಿರುತ್ತೆ, ಬಟ್ ಇದು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ ಸ್ವೀಟ್ ಇದ್ದಾಗ? ಓಕೆ, ಖುಷಿ ಆಗುತ್ತೆ ಮಕ್ಕಳಿಗೆ. ಸ್ವೀಟ್ ಅಲ್ವಾ ಇದು? ಹೌದು. ತೆಗಿಲಿಯಾ ನೋಡಿ? ಸಾಕಾ ಅಥವಾ ಇನ್ನು ಸ್ವಲ್ಪ ಬೇಕಾ? ಸ್ವಲ್ಪ ಬೇಕು. ಓಕೆ,
ಸೊ ಇದು ಇವನ್ ಲಂಚ್ ಬಾಕ್ಸ್ ಅಲ್ಲಿ ಟಿಫಿನ್ ಅಲ್ಲಿ ಎಲ್ಲ ಹಾಕಿ ಕೊಡ್ಲಿಕ್ಕೆ ಈಸಿ ಅಲ್ವಾ? ಇದು ಮಕ್ಕಳು ಕೂಡ ತಿಂತಾರೆ, ಯಾಕಂದ್ರೆ ಸ್ವೀಟ್ ಇದೆ ಮತ್ತೆ ಬೆಲ್ಲ ಕೂಡ ಏನು ಅಷ್ಟು ಹಾಳಂತ ಅಲ್ಲ, ತಿನ್ಬಹುದಂತಹ ಒಂದು ಇಂಗ್ರೀಡಿಯೆಂಟ್ ಅಲ್ವಾ? ಆಯ್ತಾ ನೋಡುವ. ಓಕೆ ಸಾಕಾ? ಕೊಡಿ, ತೆಗೆಯೋದಲ್ವಾ? ಆಗಿದೆ ಅಲ್ಲ? ಸೊ ಇದು ಬೇಯ್ತಾ ಇರುವಾಗ್ಲೇ ಅದಕ್ಕೆ ಹಾಕೋದು? ಓಕೆ ಸೂಪರ್. ನೋಡಿ ತೆಗಿತಿದ್ದೇನೆ ಈಗ. ಓಕೆ, ಅದಕ್ಕೇನೆ ಮಗುಚಿ ಬಿಡೋದು. ಸೂಪರ್. ಓಕೆ, ಸೊ ಆಗಿದೆಯಾ ಅದು? ಆಯ್ತು. ಇದಕ್ಕೆ ಹಾಕಿ. ಓಕೆ, ಸರ್ ಬೆಂದಿರ್ಬೋದು. ಬೆಂದಿರ್ಬೋದಾ? ತೆಗೆಯುವಲ್ವಾ? ಓಕೆ, ಸೊ ಇದಕ್ಕೂ ಕೂಡ ಸೇಮ್ ಪ್ರೋಸೆಸ್. ಮಧ್ಯದಲ್ಲಿ ಎಲ್ಲ ಮಿಕ್ಸಿಂಗ್ ಏನಿರುತ್ತೆ, ಬೆಲ್ಲದ ಮತ್ತು ಕಾಯಿಯ ಮಿಕ್ಸರ್ ಅದಕ್ಕೆ ಹಾಕಿಬಿಡೋದು. ಸೊ ಇದಂತೂ ಮಕ್ಕಳು ನಂಗೆ ಅನಿಸುತ್ತೆ ಒಂದು 5, 6, 7 ತಿನ್ನುವರು ಅಲ್ವಾ? ಸೊ ಇದೇ ಮಿಕ್ಸಿಂಗ್ ಏನಿದೆ ಅದು ನಾವು ಹಳದಿ ಎಲೆಯ ಒಂದು ತಿಂಡಿ ಮಾಡ್ತೇವೆ ಅಲ್ವಾ? ಅದರ ಒಳಗೆ ಕೂಡ ಇದೇ ಮಿಕ್ಸಿಂಗ್ ಹಾಕೋದು. ಹೌದು. ಓಕೆ, ನಮ್ಮ ತುಳುವಲ್ಲಿ ಹೇಳ್ತಾರೆ ಮಂಜಲಿರೆ ಗಟ್ಟಿ. ಮಂಜಲಿರದ ಗಟ್ಟಿ. ನೀರು ದೋಸೆ ರೋಲ್ ತಯಾರಿಸೋ ವಿಧಾನ. ಮೊದಲಿಗೆ ಅರ್ಧ ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿಯನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಮೇಲಿನಿಂದ ಬೆಲ್ಲ ಹಾಗೂ ತೆಂಗಿನ ತುರಿಯ ಮಿಶ್ರಣವನ್ನು ಉದುರಿಸಿ ರೋಲ್ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ನೀರು ದೋಸೆ ರೋಲ್ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್. ಸೊ ನೀರು ದೋಸೆ ವಿತ್ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿಯ ಸ್ವೀಟ್ ಅಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀರಾ. ಚೆನ್ನಾಗಿ ಕಾಣ್ತಾ ಇದೆ. ಸೊ ಟೇಸ್ಟ್ ನೋಡುವಾಗ ಅಲ್ವಾ? ಎಸ್ ಮ್ಯಾಮ್, ತಕೊಳ್ಳಿ ನೀವು ಕೂಡ ಒಂದು ಪೀಸ್ ತಕೊಂಡು. ಸೊ ಆದರೆ ದೋಸೆ ಮತ್ತು ಈ ತೆಂಗಿನಕಾಯಿ ಬೆಲ್ಲ ಜೊತೆ ನೋಡಿ ಕರೆಕ್ಟ್ ಬ್ಲೆಂಡ್ ಆಗಿ ರೆಡಿ. ತಕೊಳ್ಳಿ ಮೇಡಮ್ ನೀವು ಕೂಡ. ವಾವ್, ತೆಂಗಿನಕಾಯಿ ಮತ್ತು ಬೆಲ್ಲದ ಕಾಂಬಿನೇಷನ್ ಯಾವಾಗಲೂ ಚೆನ್ನಾಗಿರುತ್ತೆ ಅಲ್ವಾ? ಬಟ್ ನೀರು ದೋಸೆ ಇದರ ಒಂದು ಬ್ಲೆಂಡ್ ಏನಿದೆ ಸಖತ್ತಾದಂಥ ಟೇಸ್ಟ್ ಕೊಡ್ತಾ ಇದೆ. ಸೊ ಹಾಗಿರುವಾಗ ಈ ಟಿಫಿನಲ್ಲಿ 3-4 ದೋಸೆ ಹಾಕಿಟ್ರು ಅಥವಾ ಕೆಲವೊಮ್ಮೆ ಮಕ್ಕಳಿಗೆ ಬೇಕಾಗತ್ತೆ ಸ್ವಲ್ಪ ರೋಸ್ಟೆಡ್ ಜಾಸ್ತಿ ಇದ್ರೆ ಇನ್ನೂ ಇಷ್ಟ ಆಗುತ್ತೆ, ಕರುಕುರು ದೋಸೆ ಮಾಡಿ ಕೊಡಿ ಅಂತ ಹೇಳ್ತಾರೆ. ಬಟ್ ಇದು ಬೆಲ್ಲ ತೆಂಗಿನಕಾಯಿ ಜೊತೆ ಸಖತ್ತಾದ ಕಾಂಬಿನೇಷನ್. ತುಂಬಾ ಖುಷಿ ಆಯ್ತು ನನಗೆ. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡಿಗೆ ಮನೆ? ಖುಷಿ ಆಯ್ತಾ? ಸೊ ನಿಮ್ಮ ಅಡಿಗೆ ಮನೆಯಲ್ಲಿ ಮಾಡಿದಂತ ಅನುಭವ ಬಂತಲ್ವಾ? ಸೊ ನಮ್ಗೆ ಕೂಡ ತುಂಬಾ ಖುಷಿ ಆಗಿದೆ. ಓಕೆ, ಸೊ ಹಾಗಿರುವಾಗ ನಿಮ್ಗೆ ಆಗ್ಲೇ ಹೇಳಿದೆ ನಮ್ಮ ಅಡಿಗೆ ಮನೆಯಲ್ಲಿ ಯಾವಾಗ್ಲೂ ವಿಟಮಿನ್ ಭರಿತವಾದಂತಹ ಎಣ್ಣೆ ಇದು. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ನಿಮ್ಗೆ. ಹಾಗೇನೆ ಇವತ್ತು ಕೋಳಿ ಸುಕ್ಕ ಬೇರೆ ಮಾಡಿಕೊಟ್ರಿ. ಸೊ ಈ ಕುಚಲಕ್ಕಿ ಜೊತೆ ಊಟ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಸೊ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಂದದಕ್ಕೆ, ಹೀಗೇನೆ ಬರ್ತಾ ಇದೆ. ಆಯ್ತು ಸರ್. ಓಕೆ, ಎಸ್. ವೀಕ್ಷಕರೇ, ಇವತ್ತಿನ ನಮ್ಮ ಸವಿರುಚಿಯಲ್ಲಿ 2 ಅದ್ಭುತ ರುಚಿಗಳನ್ನು ನಮಗೆ ಹೇಳ್ಕೊಟ್ರು. ತುಂಬಾನೇ ಚೆನ್ನಾಗಾಯ್ತು ಎಪಿಸೋಡ್. ತುಂಬಾನೇ ಒಂದು ಹೊಸತಾದಂತಹ ಟೇಸ್ಟ್ ಇದ್ದದ್ರಲ್ಲೇ ಹೊಸತಾಗಿ ಏನಾದ್ರೂ ಟ್ರೈ ಮಾಡಿ ನಮ್ಗೆ ತೋರಿಸಿದ್ರು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಯಾರಾದ್ರೂ ಹೊಸಬ್ರು ಗೆಸ್ಟ್ ಇರ್ತಾರೆ, ಹೊಸತಾದಂತಹ ರೆಸಿಪಿ ಯಾವ್ದಾದ್ರು ರೆಡಿ ಆಗುತ್ತೆ. ಬಟ್ ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಅಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.